ನಮಸ್ಕಾರ ಸ್ನೇಹಿತರೆ. ದಕ್ಷಿಣ ಭಾರತದ ಖ್ಯಾತ ನಟಿ ಮೀನಾ ಅವರ ಪತಿ ವಿದ್ಯಾಸಾಗರ್ ಅವರು ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಅವರು ಬಳಲುತ್ತಿದ್ದರು. ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿತ್ತು. ಆದರೆ ಇದೀಗ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ವಿದ್ಯಾಸಾಗರ್ ಅವರು ಕೆಲವು ವರ್ಷಗಳಿಂದ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದರು ಎಂದು ಆಸ್ಪತ್ರೆಯ ಮೂಲಗಳೇ ತಿಳಿಸಿವೆ. ಜನವರಿಯಲ್ಲಿ ಇಡೀ ಕುಟುಂಬ ಕೋವಿಡ್-19 ಸೋಂಕಿಗೆ ಒಳಗಾಗಿತ್ತು. ಈ ವೇಳೆ ಶ್ವಾಸಕೋಶದ ಸಮಸ್ಯೆ ಉಲ್ಬಣಗೊಂಡಿದ್ರು. ವಿದ್ಯಾಸಾಗರ್ ಚಿಕಿತ್ಸೆಯ ಬಳಿಕ ಚೇತರಿಸಿಕೊಂಡಿದ್ದರು. ಆದರೆ ಮತ್ತೆ ಕೆಲವು ದಿನಗಳ ಹಿಂದೆ ಶ್ವಾಸಕೋಶದ ಸಮಸ್ಯೆ ಕಾಣಿಸಿಕೊಂಡಿದ್ದು, ಹೀಗಾಗಿ ಕೆಲವು ವಾರಗಳ ಹಿಂದೆ ವಿದ್ಯಾಸಾಗರ್ ಅವರಿಗೆ ಶ್ವಾಸಕೋಶದ ಸೋಂಕಿನ ಕಸಿ ಮಾಡಿಸಿಕೊಳ್ಳುವಂತೆ ವೈದ್ಯರು ಸೂಚಿಸಿದ್ದರು. ಆದರೆ ಕಸಿ ಮಾಡಿಸಿಕೊಳ್ಳಲು ದಾನಿಗಳು ಸರಿಯಾಗಿ ಸಿಗಲಿಲ್ಲ ಎಂದು ತಿಳಿದು ಬಂದಿದೆ. ವೈದ್ಯರು ಔಷಧಿಗಳ ಮೂಲಕ ಪರಿಸ್ಥಿತಿಯನ್ನ ಗುಣಪಡಿಸಲು ಪ್ರಯತ್ನಿಸಿದ್ದರಾದರೂ ಯಾವುದೇ ಪ್ರಯೋಜನವಾಗದೆ ಮೃತಪಟ್ಟಿದ್ದಾರೆ. ವಿದ್ಯಾಸಾಗರ್ ಅವರ ಅಕಾಲಿಕ ನಿಧನಕ್ಕೆ ಚಿತ್ರರಂಗದ ಗಣ್ಯರು ಸೇರಿದಂತೆ ಅನೇಕ ಮಂದಿ ಸಂತಾಪ ಸೂಚಿಸಿದ್ದಾರೆ. ಇದರ ಮಧ್ಯೆ ವೈದ್ಯರು ಮತ್ತೊಂದು ರೋಚಕ ಸಂಗತಿಯನ್ನ ತಿಳಿಸಿದ್ದು, ಪಾರಿವಾಳಗಳ ಹಿಕ್ಕೆಯಿಂದ ಶ್ವಾಸಕೋಶದ ಸಮಸ್ಯೆ ಬಂದು ಮೀನಾ ಅವರ ಪತಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಿದು? ಪಾರಿವಾಳದ ಹಿಕ್ಕೆಯಿಂದ ಮನುಷ್ಯ ಹೇಗೆ ಸಾಯ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೌದು, ಎಲ್ಲರಿಗೂ ಗೊತ್ತಿರುವಂತೆ ಪಾರಿವಾಳಗಳು ಹೆಚ್ಚಾಗಿ ಮನೆಯ ಸಂದಿಗಳಲ್ಲಿ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಜಾಗಗಳಲ್ಲಿ ವಾಸಿಸುತ್ತವೆ. ತಾವು ವಾಸಿಸುವಂತ ಜಾಗಗಳಲ್ಲಿ ಹಿಕ್ಕೆಗಳನ್ನ ಮಾಡಿ ತುಂಬಾನೇ ಗಲೀಜು ಮಾಡ್ತವೆ. ಪಾರಿವಾಳಗಳು ಹಿಕ್ಕೆಗಳನ್ನ ಹಾಕಿದಂತ ಸಂದರ್ಭದಲ್ಲಿ ಆ ಹಿಕ್ಕೆಗಳ ವಾಸನೆಯನ್ನ ಮನುಷ್ಯ ಕುಡಿದರೆ, ಅಂದರೆ ಉಸಿರಾಡಿದರೆ ಶ್ವಾಸಕೋಶದ ಸಮಸ್ಯೆ ಉಂಟಾಗಿ ಮನುಷ್ಯ ಕುಗ್ಗುತ್ತಾ ಬರುತ್ತಾನೆ. ಯಾವುದೇ ಔಷಧಿ ಪಡೆದು ಗುಣಮುಖವಾದರೂ ನಂತರ ಮತ್ತೆ ಅದೇ ರೀತಿ ಗಾಳಿಯನ್ನ ಉಸಿರಾಡಿದರೆ ಶ್ವಾಸಕೋಶ ಸಂಪೂರ್ಣ ಹದಗೆಟ್ಟು ಸಾವು ಕೂಡ ಸಂಭವಿಸುತ್ತದೆ. ನಟಿ ಮೀನಾ ಅವರ ಪತಿ ವಿಷಯದಲ್ಲೂ ಕೂಡ ಅದೇ ಆಗಿರುವುದು. ಮೊದಲೇ 2 ಬಾರಿ ವಕ್ಕರಿಸಿದ ಕೊರೋನಾದಿಂದ ಕುಸಿದು ಹೋಗಿದ್ದರು. ನಂತರ ಈ ಹಿಕ್ಕೆಯಿಂದಲೂ ಚೇತರಿಸಿಕೊಳ್ಳಲಾಗದೆ ಅಸುನೀಗಿದ್ದಾರೆ. ಕೇವಲ 13 ವರ್ಷಕ್ಕೆ ನಟಿ ಮೀನಾ ಅವರ ಬದುಕು ದುರಂತ ಅಂತ್ಯ ಕಂಡಿದೆ. ಈ ಘಟನೆಯ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.